ಮಂಗಳೂರಿನ ಬೆಸೆಂಟ್ ಮಹಿಳಾ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿನಿಯರಿಗೆ ಅಡುಗೆ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ನೂರಾರು ವಿದ್ಯಾರ್ಥಿನಿಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವೈವಿಧ್ಯಮಯ ಅಡುಗೆಯನ್ನ ತಯಾರಿಸಿ ಎಲ್ಲರ ಗಮನ ಸೆಳೆದರು. ಮಂಗಳೂರಿನ ಪ್ರತಿಷ್ಠಿತ ಬೆಸೆಂಟ್ ಮಹಿಳಾ ಕಾಲೇಜಿನ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ವೈವಿಧ್ಯಮಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಕಾಲೇಜಿನ ಗೃಹ ವಿಜ್ಞಾನ ವಿಭಾಗ ಮತ್ತು ಆಹಾರ ವಿಜ್ಞಾನ ವಿಭಾಗದ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಬೆಂಕಿರಹಿತವಾಗಿ ಅಡುಗೆ ಮಾಡುವ ಸ್ಪರ್ಧೆ ನಡೆಯಿತು. ಟೀಮ್ ಟೈಮ್ ಸ್ನ್ಯಾಕ್ಸ್ ಎನ್ನುವ ಪರಿಕಲ್ಪನೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಹಲವಾರು ವಿದ್ಯಾರ್ಥಿನಿಯರು ಪಾಲ್ಗೊಂಡರು. ಈ ಸಂದರ್ಭ ಮಾತನಾಡಿದ ಬೆಸೆಂಟ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಕುಮಾರ್ ಶೆಟ್ಟಿ ಅವರು, ವಿದ್ಯಾರ್ಥಿನಿಯರು ಬಹಳಷ್ಟು ಉತ್ಸಾಹದಿಂದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ತನ್ನ ಕುಟುಂಬಕ್ಕೆ ಬೇಕಾದ ಉತ್ತಮ ಆಹಾರವನ್ನು ಒದಗಿಸುವುದು ಮಹಿಳೆಯರ ಮುಖ್ಯ ಆದ್ಯತೆ. ವಿದ್ಯಾರ್ಥಿನಿಯರು ಅತ್ಯುತ್ತಮವಾಗಿ ಅಡುಗೆ ಮಾಡುವ ಮೂಲಕ ತಾವು ಮುಂದಕ್ಕೆ ಉತ್ತಮ ಗೃಹಿಣಿಯರಾಗುವ ಭರವಸೆಯನ್ನ ಮೂಡಿಸಿದ್ದಾರೆ ಎಂದು ಹೇಳಿದರು. ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದೊಂದು ಟೀಮ್ ಮಾಡಿದ್ದಾರೆ. ಒಂದೊಂದು ಟೀಮಲ್ಲಿ ಮೂರು ಜನ ಇದ್ದಾರೆ. ಆ ಮೂರು ಜನರು ಅವರಿಗೆ ಏನು ಕನ್ವೀನಿಯೆಂಟಾಗಿ ಕಾಣ್ತದೆ ಅಂಥ ಒಂದು ಡಿಶಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿಯ ಫೈರ್ ಯೂಸ್ ಮಾಡಲಿಕ್ಕಿಲ್ಲ. ವಿದೌಟ್ ಫೈರ್ ಅದರಲ್ಲಿ ಚಾಟ್ಸ್ ಇರ್ಬೋದು, ಅಥವಾ ಚಾಕ್ಲೇಟ್ಸ್ ಇರ್ಬೋದು, ಅಥವಾ ಜ್ಯೂಸ್ ಇರ್ಬೋದು, ಅಥವಾ ಇನ್ಯಾವುದೇ ಸುಲಭದಲ್ಲಿ ನಮ್ಮ ಬ್ರೇಕ್ಫಾಸ್ಟಿಗೆ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಅದನ್ನು ಟೇಬಲಲ್ಲಿ ಸರ್ವ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂಥ ಡಿಶಸ್ಗಳನ್ನು ತಯಾರು ಮಾಡಿದ್ದಾರೆ. ಭಾಳಷ್ಟು ಕಾಳಜಿಯಿಂದ, ಭಾಳ ಶ್ರದ್ಧೆಯಿಂದ, ಭಾಳ ಟೇಸ್ಟಿ ಫುಡ್ ಆರ್ಟಿಕಲ್ಸನ್ನು ಪ್ರಿಪೇರ್ ಮಾಡಿದ್ದೇನೆ. ನಾನು ಸ್ವತಃ ಎಲ್ಲ ಟೀಮ್ಸ್ಗಳನ್ನು ಮೀಟಾಗಿ ಅಲ್ಲಿ ಮಾಡಿದಂಥ ಫುಡ್ಗಳನ್ನು ಟೇಸ್ಟ್ ಮಾಡಿದ್ದೇನೆ. ಭಾಳ ಒಳ್ಳೆಯದುಂಟು. ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮದು ಮಹಿಳಾ ಕಾಲೇಜ್ ಆದ ಕಾರಣದಿಂದಾಗಿ ಮಹಿಳೆಯರಿಗೆ ಬೇಕಾಗಿರುವಂಥ ಒಂದು ದೊಡ್ಡ ಒಂದು ಕ್ವಾಲಿಟಿ ಅಂತ ಹೇಳಿದರೆ ತನ್ನ ಫ್ಯಾಮಿಲಿಗೆ ಬೇಕಾದಂಥ ಫುಡ್ಡನ್ನು ತಯಾರು ಮಾಡಿಕೊಡುವಂಥದ್ದು. ಅಂಥದ್ರಲ್ಲಿ ನಮ್ಮ ಮಕ್ಕಳು ಇವತ್ತೇ ಅವರಿಗೆ ಆ ಕ್ವಾಲಿಟೀಸನ್ನು ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾಳೆ ಒಳ್ಳೆ ಗೃಹಿಣಿಗಳಾಗಿ ಅವರು ಬದುಕ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಇದೇ ಸಂದರ್ಭ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು. ನಮಗೆ ನಮ್ಮ ಕಾಲೇಜಿಂದ ಹೀಗೆ ಕುಕಿಂಗ್ ಒಂದು ಕಾಂಪಿಟೇಷನ್ ಅಂತ ಮಾಡಿದ್ದಾರೆ. ಇದರಿಂದ ನಮಗೆ ತುಂಬ ಹೆಲ್ಪ್ಸ್ ಆಗ್ತಾ ಉಂಟು. ಅದಲ್ಲದೆ ನಮಗೆ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಸಹ ಜಡ್ಜಸ್ ನಮಗೆ ಹೇಳ್ತಾ ಇದ್ದಾರೆ. ಹೇಗೆ ಒಂದೊಂದು ಐಟಮನ್ನು ಹೇಗೆ ಕಟ್ ಮಾಡಬೇಕು, ಅಲ್ಲದೆ ಹೇಗೆ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡೋದು ಹೇಗೆ, ಎಲ್ಲ ಇದರ ಬಗ್ಗೆ ನಮಗೆ ಇನ್ನೂ ಜಾಸ್ತಿ ನಾಲೆಜ್ ಸಿಕ್ಕಿದೆ. ಈ ಸಂದರ್ಭ ಕಾಲೇಜಿನ ಸಂಚಾಲಕ ದೇವಾನಂದ್ ಪೈ, ಸದಸ್ಯರಾದ ಗಣೇಶ್ ಭಟ್, ಜಿ.ವಿ. ಕಾಮತ್, ಗೃಹ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಗಾಯತ್ರಿ, ಆಹಾರ ವಿಜ್ಞಾನ ವಿಭಾಗದ ಪ್ರೊಫೆಸರ್ ವಿಜೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 News 24/7 ಮಂಗಳೂರು.